ನಿಮ್ಗೆ ಯಾವ್ದಕ್ಕೆ ನಾನು ಹೋಸ್ಟ್ ಮಾಡಿ ಮಾತಾಜಿ? ಹ್ಯಾಂಡ್ ರೈಸ್ ಮಾಡ್ತೀನಿ. ಹರೇ ಕೃಷ್ಣ. ನಮಿತಾ ಮಾತಾಜಿ ಹರೇ ಕೃಷ್ಣ. ಮಾತಾಜಿ ಎಲ್ರು ಹೇಗಿದ್ದೀರಾ? ನಿಮ್ ಖುಷಿ ಅಲ್ಲ, ನಿಮ್ ವಾಯ್ಸ್ ಕೇಳೇ ನಮ್ಗ 75% ಎನರ್ಜಿ ಬಂದ್ಬಿಡ್ತು. ಓಕೆ ಮಾತಾಜಿ, ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಮಾತಾಜಿ. ಹರೇ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಶ್ಲೋಕ ಕಲಿಯುವ ತರಗತಿಗೆ ಸ್ವಾಗತ. ಪ್ರೇಯರ್ ಮಾಡ್ಬಿಡ್ತೀನಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುಂ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾಂ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರದ ಆಯೋಜಿಸಿದ ಶ್ಲೋಕ ಕಲಿಯುವ ತರಗತಿಗೆ ಎಲ್ಲರಿಗೂ ಎಲ್ಲ ಭಕ್ತಾದಿಗಳಿಗೂ ಸ್ವಾಗತ. ನನಗೆ ಅವಕಾಶ ಮಾಡಿಕೊಟ್ಟ ಶ್ರೀ ರಾಮೇಶ್ವರ ಪ್ರಭುಜಿ ರಾಧಾ ಗೋವಿಂದ ಮಂದಿರದ ಪ್ರೆಸಿಡೆಂಟರಾದ ಇವರಿಗೆ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸಿ, ಎಲ್ಲ ಗುರುಗಳು ಮತ್ತು ಶ್ರೀಲ ಪ್ರಭುಪಾದರಿಗೆ ನಮ್ಮ ನಮನಗಳನ್ನು ಸಲ್ಲಿಸಿ ಇವತ್ತಿನ ಶ್ಲೋಕ ತರಗತಿಯನ್ನು ಪ್ರಾರಂಭಿಸೋಣ. ಓಂ ಶ್ರೀ ಪರಮಾತ್ಮನೇ ನಮಃ. ರಿಪೀಟ್ ಮಾಡಿ. ಪರಮಾತ್ಮನೇ ನಮಃ. ಅಧ್ಯಾಯ 1 ಶ್ಲೋಕ 39. ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಾಃ ಧರ್ಮೇ ನಷ್ಟೇ ಕುಲಂ ಕೃಷ್ಣಂ ಅಧರ್ಮೋಭಿಭವತ್ಯುತ. ಕುಲಧರ್ಮೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಾಃ ಧರ್ಮೇ ನಷ್ಟೇ ಕುಲಂ ಕೃಷ್ಣಂ ಅಧರ್ಮೋಭಿಭವತ್ಯುತ. ಅನುವಾದದಲ್ಲಿ ಏನ್ ಹೇಳ್ತಾ ನೋಡೋಣ. ಕುಲಕ್ಷಯವಾದ್ರೆ ಸನಾತನವಾದ ಕುಲಧರ್ಮವು ನಾಶವಾಗುತ್ತದೆ. ಧರ್ಮವು ನಷ್ಟವಾದರೆ ಕುಟುಂಬದಲ್ಲಿ ಉಳಿದ ಭಾಗವು ಅಧರ್ಮದ ವಶವಾಗುತ್ತದೆ. ಕುಲಕ್ಷಯ ಆದ್ರೆ ಸನಾತನದ ಕುಲಧರ್ಮ ನಾಶ ಆಗುತ್ತೆ ಮತ್ತು ಧರ್ಮ ನಷ್ಟ ಆಗ್ಬಿಟ್ರೆ ಕುಟುಂಬದಲ್ಲಿ ಏನ್ ಉಳಿದಿರುತ್ತೋ ಅದು ಕೂಡ ಅಧರ್ಮದ ವಶ ಆಗ್ಬಿಡುತ್ತೆ ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ರಿಪೀಟ್ ಮಾಡಿ.
कुलक्षये प्रणश्यन्ति कुलक्षये कुलक्षये प्रणश्यन्ति कुलधर्मा सनातनाः धर्मे नष्टे कुलं कृत्स्नम् अधर्मोऽभिभवत्युत कुलक्षये प्रणश्यन्ति कुलधर्मा सनातनाः धर्मे नष्टे कुलं कृत्स्नम् अधर्मोऽभिभवत्युत कुलक्षये प्रणश्यन्ति कुलधर्मा सनातनाः धर्मे नष्टे कुलं कृत्स्नम् अधर्मोऽभिभवत्युत कुलक्षये प्रणश्यन्ते कुलधर्मा सनातनाः धर्मे नष्टे कुलं कृत्स्नम् अधर्मोऽभिभवत्युत कुलक्षये प्रणश्यन्ति कुलधर्मा सनातनाः धर्मे नष्टे कुलं कृत्स्नम् अधर्मोऽभिभवत्युत कुलक्षये ಮುಂದಿನ ಶ್ಲೋಕಕ್ಕೆ ಹೋಗೋಣ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯಃ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯಃ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಅನುವಾದ ಏನ್ ಹೇಳುತ್ತೆ ನೋಡೋಣ. ಹೇ ಕೃಷ್ಣ, ಕುಟುಂಬದಲ್ಲಿ ಅಧರ್ಮವು ಪ್ರಧಾನವಾದಾಗ ಕುಲಸ್ತ್ರೀಯರು ನೀತಿ ಭ್ರಷ್ಟರಾಗುತ್ತಾರೆ. ಸ್ತ್ರೀಯರು ಪತಿತರಾದಾಗ ಹೇ ವಾರ್ಷ್ಣೇಯ ಅನಿಷ್ಟ ಸಂತಾನ ಸೃಷ್ಟಿಯಾಗುತ್ತದೆ. ಕೃಷ್ಣಗೆ ಹೇಳ್ತಾ ಇದ್ದಾನೆ, ಕುಟುಂಬದಲ್ಲಿ ಅಧರ್ಮ ಪ್ರಧಾನ ಆದ್ರೆ ಕುಲಸ್ತ್ರೀಯರು ನೀತಿ ಭ್ರಷ್ಟರಾಗ್ತಾರೆ. ಅವರು ಪತಿತರಾದ್ರೆ ಅನಿಷ್ಟ ಸಂತಾನ ಸೃಷ್ಟಿ ಆಗತ್ತೆ ಅಂತ ಅರ್ಜುನ ಕೃಷ್ಣಗೆ ಹೇಳ್ತಾ ಇದ್ದಾನೆ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯಃ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯಃ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯಃ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ.
अधर्माभिभवात् कृष्ण प्रदुष्यन्ति कुलस्त्रियः दुष्टासु वार्ष्णेय जायते अधर्माभिभवात् कृष्ण प्रदुष्यन्ति कुलस्त्रियः स्त्रीषु दुष्टासु वार्ष्णेय जायते वर्णसङ्करः अधर्माभिभवात् कृष्ण प्रदुष्यन्ति कुलस्त्रियः दुष्टासु वार्ष्णेय जायते ನಂದಿನಿ ಮಾತಾಜಿ ಹೇಳಿಸ್ತೀರಾ? ಹಾ ಹೇಳಿಸ್ತೀನಿ ಮಾತಾಜಿ. ಹರೇ ಕೃಷ್ಣ. ಎಲ್ಲ ಮ್ಯೂಟ್ ಮಾಡ್ಕೊಂಡ್ಬಿಡಿ, ಅವ್ರಿಗೆ ಎಲ್ರೂ ಹೆಸರು ಮ್ಯೂಟ್ ಗೊತ್ತಾಗಲ್ಲ. ಮಾಡ್ಕೊಳ್ಳಿ ಮಾತಾಜಿ, ಎಲ್ರೂ ಮ್ಯೂಟ್ ಮಾಡ್ಕೊಳ್ಳಿ. ಚೆಲುವಮ್ಮ ಮಾತಾಜಿ, ಹರೇ ಕೃಷ್ಣ ಮಾತಾಜಿ ಹೇಳ್ತೀರಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ ಮಾತಾಜಿ. 39ನೇ ಶ್ಲೋಕ ಹೇಳಿ ಮಾತಾಜಿ. ಮಾತಾಜಿ. ಕುಲಕ್ಷಯೇ ಪ್ರಣಶ್ಯಾಂತಿ ಕುಲಧರ್ಮ ಸನಾತನಃ ಧರ್ಮೇ ನಷ್ಟೇ ಕುಲಂ ಕೃತ್ಯಂ ಅಧರ್ಮೋಭಿ ಭವತ್ಯುತ. ಮೊದಲನೇ ಲೈನು ಪ್ರಣಶ್ಯಂತಿ ಇದೆ, ಪ್ರಣಶ್ಯಾಂತಿ ಅಂದ್ರೆ ಅಲ್ಲಿ ದೀರ್ಘ ಮಾಡಿದ್ರಿ. ಸನಾತನಃ ದೀರ್ಘ ಇದೆ, ಸನಾತನಃ ಅಂದ್ರೆ ನೋಡ್ಕೊಳ್ಳಿ ಮಾತಾಜಿ ಅದಷ್ಟು. ಸರಿ ಮಾತಾಜಿ. ಹರೇ ಕೃಷ್ಣ. ಅಕ್ಷತಾ ಮಾತಾಜಿ, ಹರೇ ಕೃಷ್ಣ. ಅಕ್ಷತಾ ಕೃಷ್ಣ ಮಾತಾಜಿ. ಮಾತಾಜಿ. ಹಾ ಹರೇ ಹೇಳಿ ಕೃಷ್ಣ ಮಾತಾಜಿ. ಮಾತಾಜಿ. ಹೇಳಿ ಮಾತಾಜಿ. ಕುಲಕ್ಷಯ ಪ್ರಣಶ್ಯಂತೆ ಕುಲಧರ್ಮ ಸನಾತನಃ ಧರ್ಮನಿಷ್ಠೆ ಕುಲಕೃತ್ನಂ ಅಧರ್ಮೋಭಿಭವತ್ಯುತ. ಹರೇ ಕೃಷ್ಣ ಧರ್ಮೇ ಮಾತಾಜಿ. ನಷ್ಟೇ ದೀರ್ಘ ಇದೆ ಮಾತಾಜಿ. ಧರ್ಮೇ ನಷ್ಟೇ ಕುಲಂ ಕೃಷ್ಣಂ. ಹರೇ ಕೃಷ್ಣ. ಅದನ್ನು ನೋಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಕನ್ನಡ ಗೀತಾ ಮಾತಾಜಿ, ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ, ಹರೇ ಕೃಷ್ಣ. ಮಾತಾಜಿ ನೀವು ಮಾತಾಜಿ 40ನೇ ಶ್ಲೋಕ ಓದ್ನಿಲ್ಲ ಮಾತಾಜಿ. ಇವರು 3 ಜನ ಆದ್ರು. ಮೂರ್ ಜನಕ್ಕೆ ಹೇಳ್ಸಿ ಮಾತಾಜಿ. ಹಾ ಸರಿ ಮಾತಾಜಿ. ಇವರು 40ನೇ ಶ್ಲೋಕ ಓದಿ ಮಾತಾಜಿ. ಸರಿ, ಹರೇ ಕೃಷ್ಣ ಮಾತಾಜಿ. ಶ್ಲೋಕ 40. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರೀಯಃ ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ಪಿ ಎಂ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ಹರೇ ಪಿ ಎಂ ಕೃಷ್ಣ ಮಾತಾಜಿ ಹೇಳ್ತೀನಿ. ಹೇಳಿ ಮಾತಾಜಿ. ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲಸ್ತ್ರಿಯಃ ಸ್ತ್ರೀಷು ದೃಷ್ಟ್ವಾ ಸುವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಧನ್ಯವಾದಗಳು ಮಾತಾಜಿ. ದುಷ್ಟಾಸು ಮಾತಾಜಿ. ದುಷ್ಟ್ರಾಸು ಅಂದ್ರೆ ದುಷ್ಟಾಸು. ದೃಷ್ಟ್ವಾಸು ಕರೆಕ್ಟ್. ಹೇಳ ಮಾತಾಜಿ ಇನ್ನೊಂದ್ಸರ್ತಿ. ಬೇಡ ಬೇಡ ಪರವಾಗಿಲ್ಲ, ಗೊತ್ತಿದೆ ನಿಮ್ಗೆ, ಫ್ಲೋನಲ್ಲಿ ಬಂದಿದೆ ಅಷ್ಟೇ. ಸರಿ ಮಾತಾಜಿ. ಗೀತಾ ಎಂ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಗೀತಾ ಎಂ ಮಾತಾಜಿ. ಗೀತೆ ಮಾತಾಜಿ ಓದಿದ್ರು. ಓದಿದ್ರ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ನಾನು 40ನೇ ಶ್ಲೋಕ ಓದಿದ್ದೀನಿ ಮಾತಾಜಿ. ಸರಿ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಓದಿ ಮಾತಾಜಿ. ಶ್ಲೋಕ 40. ಅಧರ್ಮಾಭಿಭವಾತ್ ಕೃಷ್ಣ ಪ್ರತುಷ್ಯಂತಿ ಕುಲಸ್ತ್ರಿಯಃ ಸ್ತ್ರೀಷು ದುಷ್ಟ್ವಾಸು ವಾರ್ಷ್ಣೇಯ ಜಾಯತೆ ವರ್ಣಸಂಕರಃ. ಸರಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದುಷ್ಟಾಸು, ಅದು ದುಷ್ಟ್ವಾ ಅಂತ ಕಾಣಿಸ್ತಾ. ದುಷ್ಟ್ವಾಸುನ ದುಷ್ಟ್ವಾಸುನಿದೆ ಕರೆಕ್ಟ್. ದುಷ್ಟ್ವಾಸು ವಾರ್ಷ್ಣೇಯ. ದುಷ್ಟ್ವಾಸು ವಾರ್ಷ್ಣೇಯ ಕರೆಕ್ಟ್ ಮತ್ತೆ ಸರಿ ಇದೆ. ಲಲಿತಾ ಪೂಜಾರಿ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಲಲಿತಾ 40 ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 40.
अधर्माभिभवात् कृष्ण प्रदुष्यन्ति कुलस्त्रियः स्त्रीषु दुष्ट्वासु वार्ष्णेय जायते वर्णशङ्करः ವರ್ಣಸಂಕರಃ. वर्णशङ्करः ಓಕೆ ಸರಿ. ಮೂರ್ ಜನ ಆದ್ರು ಮೂರ್ ಜನ ಆದ್ರು ಮಾತಾಜಿ. ನೆಕ್ಸ್ಟ್ ಹೋಗೋಣ ಅಲ್ಲ. ಮಾತಾಜಿ. ಶ್ಲೋಕ 41. ಸಂಕರೋ ನರಕಾಯೈವ ಕುಲಜ್ಞಾನಂ ಕುಲಸ್ಯ ಚ ಪತಂತಿ ಪಿತರೋ ಹೇಷಾಂ ಲುಪ್ತಪಿಂಡೋದಕ ಕ್ರಿಯಾಃ. ಸಂಕರೋ ನರಕಾಯೈವ ಕುಲಜ್ಞಾನಂ ಕುಲಸ್ಯ ಚ ಪತಂತಿ ಪಿತರೋ ಹೇಷಾಂ ಲುಪ್ತಪಿಂಡೋದಕ ಕ್ರಿಯಾಃ. ಇಲ್ಲಿ ಅನುವಾದದಲ್ಲಿ ಏನ್ ಹೇಳ್ತಾ ಇದ್ದಾರೆ ನೋಡೋಣ. ಬೇಡದ ಜನತೆಯ ಸಂಖ್ಯೆ ಹೆಚ್ಚಿದರೆ ಅದು ಸಂಸಾರವನ್ನು ಮತ್ತು ಸಂಸಾರದ ಸಂಪ್ರದಾಯವನ್ನು ನಾಶಗೊಳಿಸಿದವರ ಬದುಕನ್ನು ನರಕ ಸದೃಶ ಮಾಡುತ್ತದೆ. ಇಂತಹ ಭ್ರಷ್ಟ ಸಂಸಾರಗಳ ಪೂರ್ವಿಕರು ಪತನ ಹೊಂದುತ್ತಾರೆ, ಏಕೆಂದರೆ ಅವರಿಗಾಗಿ ನಡೆಯಬೇಕಾದ ಪಿಂಡೋದಕ ಕ್ರಿಯೆಗಳು ಸಂಪೂರ್ಣವಾಗಿ ನಿಂತು ಹೋಗುತ್ತವೆ. ಇದು ವರ್ಣಸಂಕರ ಆದ್ರೆ ಏನಾಗತ್ತೆ ಅಂತ ಇಲ್ಲಿ ಅರ್ಜುನ ಕೃಷ್ಣಂಗೆ ಹೇಳ್ತಾ ಇದ್ದಾನೆ. ಯಾವ ತರ ಇದಾಗತ್ತೆ, ಸಂಸಾರ ಯಾವ ತರ ಹಾಳಾಗತ್ತೆ ಅಂತ. ಆಮೇಲೆ ಪಿತೃಗಳೆಲ್ಲ ಪಿಂಡೋದಕ ಕ್ರಿಯೆಗಳು ಕೂಡ ಅವ್ರಿಗೆ ನಿಂತೋಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸಂಕರೋ ನರಕಾಯೈವ ಸಂಕರೋ ನರಕಾಯೈವ ಕುಲಜ್ಞಾನಂ ಕುಲಸ್ಯ ಚ ಕುಲಜ್ಞಾನಂ ಕುಲಸ್ಯ ಚ ಪತಂತಿ ಪಿತರೋ ಹೇಷಾಂ ಪತಂತಿ ಪಿತರೋ ಹೇಷಾಂ ಲುಪ್ತಪಿಂಡೋದಕ ಕ್ರಿಯಾಃ. ಸಂಕರೋ ನರಕಾಯೈವ ಕುಲಜ್ಞಾನಂ ಕುಲಸ್ಯ ಚ ಸಂಕರೋ ನರಕಾಯೈವ ಕುಲಜ್ಞಾನಂ ಕುಲಸ್ಯ ಚ ಪತಂತಿ ಪಿತರೋ ಹೇಷಾಂ ಲುಪ್ತಪಿಂಡೋದಕ ಕ್ರಿಯಾಃ. ಪತಂತಿ ಪಿತರೋ ಹೇಷಾಂ ಲುಪ್ತಪಿಂಡೋದಕ ಕ್ರಿಯಾಃ. ಸಂಕರೋ ನರಕಾಯೈವ ಕುಲಜ್ಞಾನಂ ಕುಲಸ್ಯ ಚ ಪತಂತಿ ಪಿತರೋ ಹೇಷಾಂ ಲುಪ್ತಪಿಂಡೋದಕ ಕ್ರಿಯಾಃ. ಸಂಕರೋ ನರಕಾಯೈವ ಕುಲಜ್ಞಾನಂ ಕುಲಸ್ಯ ಚ ಪತಂತಿ ಪಿತರೋ ಹೇಷಾಂ ಲುಪ್ತಪಿಂಡೋದಕ ಕ್ರಿಯಾಃ. ಸಂಕರೋ ನರಕಾಯೈವ ಕುಲಜ್ಞಾನಂ ಕುಲಸ್ಯ ಚ ಪತಂತಿ ಪಿತರೋ ಹೇಷಾಂ ಲುಪ್ತಪಿಂಡೋದಕ ಕ್ರಿಯಾಃ. ಸಂಕರೋ ನರಕಾಯೈವ ಕುಲಜ್ಞಾನಂ ಕುಲಸ್ಯ ಚ ಪತಂತಿ ಪಿತರೋ ಹೇಷಾಂ ಲುಪ್ತಪಿಂಡೋದಕ ಕ್ರಿಯಾಃ. ನೆಕ್ಸ್ಟ್ ಶ್ಲೋಕ 42 ಹೋಗೋಣ. ದೋಷೈ ರೈತೈಃ ಕುಲಜ್ಞಾನ ವರ್ಣಸಂಕರ ಕಾರಕೈಃ ಉತ್ಸಾದ್ಯಂತೆ ಜಾತಿ ಧರ್ಮಾಃ ಕುಲಧರ್ಮಾಶ್ಚ ಶಾಶ್ವತಾಃ. ದೋಷೈ ರೈತೈಃ ಕುಲಜ್ಞಾನ ವರ್ಣಸಂಕರ ಕಾರಕೈಃ ಉತ್ಸಾದ್ಯಂತೆ ಜಾತಿ ಧರ್ಮಾಃ ಕುಲಧರ್ಮಾಶ್ಚ ಶಾಶ್ವತಾಃ. ಅನುವಾದ ಏನ್ ಹೇಳುತ್ತೆ ನೋಡೋಣ. ಕುಟುಂಬದ ಸಂಪ್ರದಾಯವನ್ನು ನಾಶ ಮಾಡಿ ಬೇಡದ ಮಕ್ಕಳನ್ನು ಸೃಷ್ಟಿಸುವವರ ದುಷ್ಕರ್ಮದಿಂದ ಎಲ್ಲ ಸಮುದಾಯ ಯೋಜನೆಗಳು, ಕುಟುಂಬ ಕಲ್ಯಾಣ ಚಟುವಟಿಕೆಗಳು ನಾಶವಾಗುತ್ತವೆ. ಈ ತರ ಸಂಪ್ರದಾಯನೆಲ್ಲ ನಾಶ ಮಾಡಿಬಿಟ್ರೆ, ಬೇಡದ ಮಕ್ಕಳು ಹುಟ್ಟಿದ್ರೆ ಅಂಥ ದುಷ್ಕರ್ಮದಿಂದ ಏನಾಗತ್ತೆ ಅಂತ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಎಲ್ಲ ಕುಟುಂಬ ಕಲ್ಯಾಣ, ಸಮುದಾಯ ಯೋಜನೆ ಎಲ್ಲಾನು ನಾಶವಾಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾನೆ. ದೋಷೈ ರೇತೈ ಕುಲಜ್ಞಾನಂ ಜ್ಞಾನಾಂ
दोषैरैतैः कुलज्ञानां वर्णसङ्करकारकैः उत्साद्यन्ते जातिधर्माः कुलधर्माश्च शाश्वताः दोषैरेतैः कुलज्ञानां वर्णसङ्करकारकैः उत्साद्यन्ते जातिधर्माः कुलधर्माश्च शाश्वताः उत्साद्यन्ते जातिधर्माः कुलधर्माश्च शाश्वताः दोषैरेतैः कुलज्ञानां वर्णसङ्करकारकैः उत्साद्यन्ते जातिधर्माः कुलधर्माश्च शाश्वताः दोषैरेतैः कुलज्ञानां वर्णसङ्करकारकैः उत्साद्यन्ते जातिधर्माः कुलधर्माश्च शाश्वताः उत्साद्यन्ते जातिधर्माः कुलधर्माश्च शाश्वताः ಹರೇ ಕೃಷ್ಣ ಮಾತಾಜಿ ಹೇಳ್ಸಿ ಮಾತಾಜಿ ಹೇಳಿಸ್ತೀನಿ ಮಾತಾಜಿ ಎಂ ಸಾಯಿ ಲಕ್ಷ್ಮಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಶಂಕರೋ ನರಕಾಯೇವ ಕುಲಗಾನಂ ಕುಲಸ್ಯ ಚ ಪತನಿ ಪಿತರೋ ಹೇಷ್ಯಂ ಲುಪ್ತಪಿಂಡೋದಕ ಕ್ರಿಯಃ ಮಾತಾಜಿ ಇದು ಕುಲಜ್ಞಾನಂ ದೊಡ್ಡ ಘ ಅದಕ್ಕೆ ನಾವತ್ತಿದೆ ದೀರ್ಘನೂ ಇದೆ ಕುಲಜ್ಞಾನಂ ಕುಲಸ್ಯ ಚ ಕುಲಸ್ಯ ಚ ಪತಂತಿ ಪಿತರೋ ಹೇಷ್ಯಂ ಲುಪ್ತಪಿಂಡೋದಕ ಲುಪ್ತಪಿಂಡೋದಕ ಕ್ರಿಯಃ ಹರೇ ಕೃಷ್ಣ ಮಾತಾಜಿ ಪರಿಮಳ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಪರಿಮಳ ಮಾತಾಜಿ ಪೂರ್ಣಿಮಾ ಮಾತಾಜಿ ಹರೇ ಕೃಷ್ಣ ಪೂರ್ಣಿಮಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಯಾವ್ದು ಹೇಳಿ ಮಾತಾಜಿ 40ನೇ ಶ್ಲೋಕ ಹೇಳಿ ಮಾತಾಜಿ 41ನೇ ಶ್ಲೋಕ ಅಲ್ಲ ಮಾತಾಜಿ 41ನೇ ಶ್ಲೋಕ ಹೇಳಿ ಮಾತಾಜಿ ಶಂಕರೋ ನರಕಾಯೈವ ಕುಲಜ್ಞಾನಾಂ ಕುಲಸ್ಯ ಚ ಪತನ್ನಿ ಪಿತರೋ ಹೇಷಾಂ ಲುಪ್ತಪಿಂಡೋದಕ ಕ್ರಿಯಾಃ ಹರೇ ಕೃಷ್ಣ ಪತಂತಿ ಅದು ಮಾತಾಜಿ ಪತನಿ ಅಂದ್ರೆ ಪತಂತಿ ಪಿತರೋ ಹೇಷಾಂ ಪಿಂಡೋದಕ ಕ್ರಿಯಾಃ ರಾಜೇಶ್ವರಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ ರಾಜೇಶ್ವರಿ ಮಾತಾಜಿ ಕೃಷ್ಣ ಮಾತಾಜಿ 41 ಓದಿ ಮಾತಾಜಿ 41 ಓದಿ ಮಾತಾಜಿ ಶಂಕರೋ ನರಕಾಯೈವ ಕುಲಜ್ಞಾನಾಂ ಕುಲಸ್ಯ ಚ ಪತಂತಿ ಪಿತರೋ ಹೇಷಾಂ ಲುಪ್ತಪಿಂಡೋದಕ ಕ್ರಿಯಾಃ ಸರಿ ಹರೇ ಕೃಷ್ಣ ಮಾತಾಜಿ ರೇಖಾ ವಿಜಯ್ ಕುಮಾರ್ ಮಾತಾಜಿ ಹರೇ ಕೃಷ್ಣ ಮಾತಾಜಿ 42ನೇ ಶ್ಲೋಕ ಓದಿ ಮಾತಾಜಿ ಮಾತಾಜಿ ಹರೇ ಕೃಷ್ಣ ಹರೇ ಕೃಷ್ಣ ಕೇಳಿಸ್ತಾ ಇದೆ ಅಲ್ವಾ ಮಾತಾಜಿ ಕೇಳಿಸ್ತಾ ಇದೆ ಹಾ ಮಾತಾಜಿ ಹರೇ ಕೃಷ್ಣ
दोषैरेतै कुलज्ञानं वर्णसङ्करकारकैः उत्स्याद्यन्ते जातिधर्मः कुलधर्मश्च शाश्वतः. ಅದೇ ದೀರ್ಘ ಎಲ್ಲ ಬಿಟ್ರಿ ಮಾತಾಜಿ. ಕುಲಜ್ಞಾನ, ಜಾತಿ ಧರ್ಮಾಹ, ಕುಲಧರ್ಮಾಶ್ಚ, ಮೂರ್ ಕಡೆನೂ ದೀರ್ಘ ಬಿಟ್ರಿ. ಬಾಕಿ ಇಲ್ಲ. ಕುಲಜ್ಞಾನಂ ಮತ್ತೆ ಇನ್ನೆಲ್ಲಿ ಮಾತಾಜಿ? ಕುಲಜ್ಞಾನಂ, ಜಾತಿ ಧರ್ಮಾಹ, ಓಕೆ ಓಕೆ, ಆಮೇಲೆ ಜಾತಿ ಕುಲಧರ್ಮ, ಮೂರ್ ಕಡೆನೂ ದೀರ್ಘ. ಓಕೆ ಓಕೆ ಮಾತಾಜಿ, ಕರೆಕ್ಟ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಥ್ಯಾಂಕ್ ಯು. ರೇಣುಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರೇಣುಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ ಮಾತಾಜಿ. दोषैरैतेह कुलज्ञानं वर्णशङ्करकारकैः उस्ताद्धेन्ते जातिधर्माः कुलधर्मश्च शाश्वतः. ಮಾತಾಜಿ ವರ್ಣಸಂಕರ ಕಾರಕೈಹಿ ಅದು, ಆಮೇಲೆ ಉತ್ಸಾದ್ಯಂತೆ, ಉತ್ಸಾದ್ಯಂತೆ. ಸರಿ ಮಾತಾಜಿ. ಕುಲಧರ್ಮಾಶ್ಚ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಬೇರೆ. ಸರಿ ಮಾತಾಜಿ. ಶಿವಗಂಗಾ ಮಾತಾಜಿ. ಮಾತಾಜಿನ ಪ್ರಭುಜಿನ. ಹರೇ ಕೃಷ್ಣ. ಶಿವಗಂಗಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ದೋಷೈರೇತೈ ಕುಲಜ್ಞಾನಂ ವರ್ಣಸಂಕರಕಾರಕೈ ಉತ್ಸಾದ್ಯಂತೆ ಜಾತಿ ಧರ್ಮಾಃ ಕುಲಧರ್ಮಾಶ್ಚ ಶಾಶ್ವತಃ. ಹರೇ ಕೃಷ್ಣ. ಮೂರು ಜನ ಆದ್ರು ಮಾತಾಜಿ. ನೆಕ್ಸ್ಟ್ ಹೋಗೋಣ ಅಲ್ಲ. ಮಾತಾಜಿ. ಶ್ಲೋಕ 43. ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತಂ ವಾಸೋ ಭವತೀತ್ಯನು ಶುಶ್ರುಮ. ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತಂ ವಾಸೋ ಭವತೀತ್ಯನು ಶುಶ್ರುಮ. ಅನುವಾದ ಏನ್ ಹೇಳುತ್ತೆ ನೋಡೋಣ. ಹೇ ಕೃಷ್ಣ, ಜನರ ಪೋಷಕನೇ, ಯಾರ ಕುಟುಂಬ ಸಂಪ್ರದಾಯವು ನಾಶವಾಗುತ್ತದೋ ಅವರು ಶಾಶ್ವತ ನರಕವಾಸಿಗಳಾಗುತ್ತಾರೆ ಎಂದು ಗುರು ಶಿಷ್ಯ ಪರಂಪರೆಯಿಂದ ಕೇಳಿದ್ದೇನೆ. ಗುರು ಶಿಷ್ಯ ಪರಂಪರೆಯಿಂದ ಅರ್ಜುನ ತಾನೇನ್ ಕೇಳಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಯಾರ ಕುಟುಂಬ ಸಂಪ್ರದಾಯ ನಾಶ ಆಗುತ್ತೋ ಅವರೆಲ್ಲರೂ ಶಾಶ್ವತ ನರಕವಾಸಿಗಳಾಗ್ತಾರೆ ಅಂತ ಗುರು ಶಿಷ್ಯ ಪರಂಪರೆಯಿಂದ ತಿಳ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. ಉತ್ಸನ್ನ ಕುಲಧರ್ಮಾಣ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತಂ ವಾಸೋ ಭವತೀತ್ಯನು ಶುಶ್ರುಮ. ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತಂ ವಾಸೋ ಭವತೀತ್ಯನು ಶುಶ್ರುಮ. ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತಂ ವಾಸೋ ಭವತೀತ್ಯನು ಶುಶ್ರುಮ. ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತಂ ವಾಸೋ ಭವತೀತ್ಯನು ಶುಶ್ರುಮ. ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತಂ ವಾಸೋ ಭವತೀತ್ಯನು ಶುಶ್ರುಮ.
ಶ್ಲೋಕ 44 ಮಾಡೋಣ. ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ ರಾಜ್ಯ ಸುಖ ಲೋಭೇನ ಹಂತುಂ ಸ್ವಜನ ಮುದ್ಯತಾಹ. ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ ರಾಜ್ಯ ಸುಖ ಲೋಭೇನ ಹಂತುಂ ಸ್ವಜನ ಮುದ್ಯತಾಹ. ಅನುವಾದ: ಅಯ್ಯೋ, ಮಹತ್ತಾದ ಪಾಪ ಕಾರ್ಯಗಳನ್ನು ಮಾಡಲು ನಾವು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದೇವೆ ಎನ್ನುವುದು ಎಂತಹ ಆಶ್ಚರ್ಯದ ಸಂಗತಿ. ರಾಜ್ಯ ಸುಖದ ಲೋಭದಿಂದಾಗಿ ನಾವು ಸ್ವಜನರನ್ನು ಕೊಲ್ಲಲು ಸಂಕಲ್ಪ ಮಾಡಿದ್ದೇವೆ. ನಾವೆಲ್ಲ ಪಾಪ ಕಾರ್ಯಗಳನ್ನ ಮಾಡಕ್ಕೆ ರೆಡಿ ಆಗ್ಬಿಟ್ಟಿದೀವಿ. ಎಲ್ಲ ನಮ್ಮ ಒಂದು ರಾಜ್ಯ ಸುಖದ ಲೋಭಕ್ಕೆ ನಮ್ಮ ಸ್ವಜನರನ್ನೇ ಕೊಲ್ಲಕ್ಕೆ ಸಂಕಲ್ಪ ಮಾಡ್ಬಿಟ್ಟಿದೀವಿ ಅಂತ ಅರ್ಜುನ ಬೇಜಾರು ಮಾಡ್ಕೊತಿದ್ದಾನೆ. ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ ರಾಜ್ಯ ಸುಖ ಲೋಭೇನ ಹಂತುಂ ಸ್ವಜನ ಮುದ್ಯತಾಹ. ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ ರಾಜ್ಯ ಸುಖ ಲೋಭೇನ ಹಂತುಂ ಸ್ವಜನ ಮುದ್ಯತಾಹ. ನಾನ್ ಹೇಳುವಾಗ ಹೇಳ್ಬಿಡಿ, ನಾನ್ ಹೇಳಿದ್ಮೇಲೆ ಹೇಳಿ ದಯವಿಟ್ಟು. ಯದ್ರಾಜ್ಯ ಸುಖ ಲೋಭೇನ ಹಂತುಂ ಸ್ವಜನ ಮುದ್ಯತಾಹ. ಅಹೋ ಬತ ಮಹತ್ ಪಾಪೇನ ಹಂತುಂ ಸ್ವಜನ ಮುದ್ಯತಾಹ. ನಾನ್ ಹೇಳುವಾಗ ಹೇಳ್ಬಿಡಿ ದಯವಿಟ್ಟು. ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ ರಾಜ್ಯ ಸುಖ ಲೋಭೇನ ಹಂತುಂ ಸ್ವಜನ ಮುದ್ಯತಾಹ. ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ರಾಜ್ಯ ಸುಖ ಲೋಭೇನ ಹಂತುಂ ಸ್ವಜನ ಮುದ್ಯತಾಹ. ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ ರಾಜ್ಯ ಸುಖ ಲೋಭೇನ ಹಂತುಂ ಸ್ವಜನ ಮುದ್ಯತಾಹ. ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ ರಾಜ್ಯ ಸುಖ ಲೋಭೇನ ಹಂತುಂ ಸ್ವಜನ ಮುದ್ಯತಾಹ. ಹರೇ ಕೃಷ್ಣ. ಹೇಳ್ಸಿ ಮಾತಾಜಿ. ಶರೀಶ್ ಪ್ರಭುಜಿ, ಪ್ರಭು ಹೇಳ್ತೀರಾ? 43ನೇ ಶ್ಲೋಕ ಹೇಳಿ ಪ್ರಭು. ಉತ್ಸನ ಕುಲಧರ್ಮಾನ ಮನುಷ್ಯಾನಾಂ ಜನಾರ್ದನಃ ನರಕ ನಿಯಂತಂ ವಾಸೋ ಭವತಿ ನುಶ್ರತ್ರಾಮ್. ಪ್ರಭುಜಿ ನಾ ಹೇಳ್ತೀನಿ, ಹೇಳಿ ನನ್ನ ಹಿಂದೆ. ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ಜನಾರ್ದನ ಅಷ್ಟೇ, ಹಾ ಹೇಳ್ಬಾರ್ದು. ಅಲ್ಲಿ 2 ಚಿಕ್ಕ ಸಣ್ಣ ಸೊನ್ನೆ ಬಂದಿರುತ್ತೆ, ಅಂತದಕ್ ಮಾತ್ರ ಹೇಳ್ಬೇಕು ಪ್ರಭುಜಿ. ನರಕೆ ನಿಯತಂ ವಾಸೋ ಭವತೀತ್ಯನುಶುಶ್ರುಮ ಎಸ್ ಪ್ರಭುಜಿ, ಪ್ರಾಕ್ಟೀಸ್ ಮಾಡಿ. ಹರೇ ಕೃಷ್ಣ.
ಶ್ರುತಿ ಸುವರ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. उत्सन्नाकुलधर्माणं मनुष्याणां जनार्दन नरके नियतं वासो भवतीत्यानुशुश्रमा. ಭವತೀತ್ಯನುಶುಶ್ರಮ ದೀರ್ಘ ಇಲ್ಲ ಮಾತಾಜಿ ಇಲ್ಲಿ. ಭವತೀತ್ಯನುಶುಶ್ರಮ. ಬಾಕಿ ಸರಿ. ಶ್ರಾವಂತಿ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಶ್ರಾವಂತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 47 ಅಲ್ಲ ಮಾತಾಜಿ? 43ನೇ ಶ್ಲೋಕ ಹೇಳಿ ಮಾತಾಜಿ. ಉತ್ಸನ್ನ ಕುಲ ಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತಂ ವಾಸೋ ಭವತೀತ್ಯನುಶುಶ್ರುಮ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ವಿಜಯಲಕ್ಷ್ಮಿ ಮಾತಾಜಿ, 44ನೇ ಶ್ಲೋಕ ಹೇಳಿ ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ. ಅಹೋ ಬತ ಮಹತ್ ಪಾಪಂ ಕುರ್ತಂ ವ್ಯವಸಿತಾ ವಯಂ ಯದ್ರಾಜ್ಯ ಸುಖಲೋಭೇನ ಅಂತುಂ ಸ್ವಜನ ಮುದ್ಯತಾಃ. ಮತ್ತೆ ಎರಡನೇ ಲೈನು ಕುರ್ತುಂ ಅಂದ್ರಿ, ಕುರ್ತಂ ಅಂದ್ರಿ, ಕರ್ತುಂ ಅದು. ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನ ಮುದ್ಯತಾಃ. ಹರೇ ಕೃಷ್ಣ. ಸರಿ ಆಯ್ತು. ಹರೇ ಕೃಷ್ಣ. ಮಲ್ಲಂಜಮ್ಮ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಮಲ್ಲಂಜಮ್ಮ ಮಾತಾಜಿ. ಮಾತಾಜಿ ಹೇಳ್ತೀನಿ. ಅವೋಬತ್ ಮಹತ್ ಪಾಪಂ ಕುರ್ತುಂ ವ್ಯವಸ್ಥಿತ ವಯಂ ಯದ್ರಾಜ್ಯ ಸುಖಲೋಭೇನ ಅಂತುಂ ಸ್ವಜನ ಮುದ್ಯತಃ. ಮಾತಾಜಿ ನೀವು ಕುರ್ತುಂ ಅಂದ್ರಿ, ಕರ್ತುಂ ಅದು. ಅಯ್ಯೋ ಸ್ವಜನ ಮುದ್ಯತಾಃ ದೀರ್ಘ. ಸರಿ, ಸಾರಿ ಮಾತಾಜಿ. ಪರವಾಗಿಲ್ಲ ಮಾತಾಜಿ, ಒಂದೆರಡು ಸಣ್ಣ ಮಿಸ್ಟೇಕ್ ಆಯ್ತು ಅಷ್ಟೇ. ಕರ್ತುಂ ವ್ಯವಸ್ಥಿತ ವಯಂ. ಹರೇ ಕೃಷ್ಣ. ಚೆಲುವಮ್ಮ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಇವರು ಹರಿಣಿ ಮಾತಾಜಿ ಹೇಳಿಲ್ಲ ಮಾತಾಜಿ. ಅವರು ಇವಾಗ ಬಂದಿದ್ದಾರೆ ಮಾತಾಜಿ, ಇವ್ರಾದ್ಮೇಲೆ ಹೇಳಿಸ್ತೀನಿ ಮಾತಾಜಿ. ಚೆಲುವಮ್ಮ ಮಾತಾಜಿ. ಚೆಲುವಮ್ಮ ಫಸ್ಟ್ ಹೇಳುದಿಲ್ಲ. ಇಲ್ಲ ಮಾತಾಜಿ, ಹೇಳಿಲ್ಲ ಅವರು. ಇದು ಸೆಕೆಂಡ್ ರೌಂಡ್ ಮಾತಾಜಿ. ಸೆಕೆಂಡ್ ರೌಂಡ್ ಬರ್ತಾ ಇರೋದು. ಹೌದು ಮಾತಾಜಿ, ಸೆಕೆಂಡ್ ರೌಂಡ್ ಬರ್ತಾ ಇರೋದು. ಓಕೆ ಚೆಲುವಮ್ಮ ಮಾತಾಜಿ ಹೇಳ್ತೀರಾ? ಮಾತಾಜಿ. ಆಹೋ ಬತ ಮಹತ್ ಪಾಪಂ ಕರ್ತೃಂ ವ್ಯವಸ್ಥಿತಾ ವಯಂ ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನ ಮುದ್ಯತಃ. ಮಾತಾಜಿ ನೀವು ಕರ್ತೃಂ ಅಂದ್ರಿ, ಕರ್ತುಂ ಅದು. ಕರ್ತು ಆಮೇಲೆ ಸಮುದ್ಯತ ಸ್ವಜನ ಮುದ್ಯತಾಹ ದೀರ್ಘ ಇದೆ ಅಷ್ಟೇ. ಬಾಕಿ ಸರಿ. ಹರಣಿ ಕಂಕೇರಿ ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ನೀವ್ ಹೇಳ್ಬಿಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 44. ಅಹೋ ಬತ ಮಹತ್ ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನ ಮುದ್ಯತಾಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ನೆಕ್ಸ್ಟ್ ಹೋಗೋಣ ಮಾತಾಜಿ. ನೆಕ್ಸ್ಟ್ ಹೋಗೋಣ. ಹರೇ ಕೃಷ್ಣ. ಶ್ಲೋಕ 45 ಹೋಗೋಣ. ಯದಿ ಮಾಂ ಅಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರೇ ಹನ್ಯುಃ ತನ್ಮೇ ಕ್ಷೇಮತರಂ ಭವೇತ್. ಅಂದ್ರೆ ಯದಿ ಮಾಂ ಅಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರೇ ಹನ್ಯುಃ ತನ್ಮೇ ಕ್ಷೇಮತರಂ ಭವೇತ್. ಅನುವಾದ ಏನ್ ಹೇಳ್ತಾರೆ? ಶಸ್ತ್ರವಿಲ್ಲದ ಮತ್ತು ಪ್ರತಿಕಾರ ಮಾಡದಿರುವ ನನ್ನನ್ನು ಶಸ್ತ್ರಪಾಣಿಗಳಾದ ಧೃತರಾಷ್ಟ್ರ ಪುತ್ರರು ರಣಭೂಮಿಯಲ್ಲಿ ಕೊಂದರೆ ಅದು ನನಗೆ ಒಳ್ಳೆಯದು ಅಂತಾನೆ. ನಾನು ಶಸ್ತ್ರನೆಲ್ಲ ಹಿಡಿಯೋದೇ ಇಲ್ಲ. ನಾನು ಶಸ್ತ್ರವಿಲ್ಲದ ಮತ್ತು ಪ್ರತಿಕಾರನೂ ಮಾಡಕ್ ಹೋಗಲ್ಲ. ನನ್ನನ್ನ ಅವರು ಶಸ್ತ್ರಪಾಣಿಗಳಾಗಿ ನನ್ನನ್ನ ಧೃತರಾಷ್ಟ್ರನ ಪುತ್ರರು ನನ್ನನ್ನು ಕೊಂದ್ರು ಪರವಾಗಿಲ್ಲ, ಅದು ನನಗೆ ಒಳ್ಳೇದೇನೆ ಅಂತ ಅರ್ಜುನ ಅಷ್ಟೊಂದು ಪಾಪ ಇದಾಗ್ಬಿಟ್ಟಿದ್ದಾನೆ, ಇಮೋಷನಲ್ ಆಗ್ಬಿಟ್ಟಿದ್ದಾನೆ.
ಯದಿ ಮಾಂ ಅಪ್ರತೀಕಾರಂ ಅಥವಾ ಯದಿ ಮಾಂ ಅಪ್ರತೀಕಾರಂ ಅಂತ ಹಂಗೆ ಹೇಳ್ಬೇಕು. ಬಿಡಿಸ್ಕೊಂಡು ಹೇಳ್ಬೋದು. ಯದಿ ಮಾಂ ಅಪ್ರತೀಕಾರಂ ಅಂತಾನೆ ಹೇಳ್ಬೋದು. ಯಾವ್ದು ಸುಲಭ ಅನ್ಸತ್ತೋ ಹಂಗೆ ಹೇಳಿ. ಯದಿ ಮಾಂ ಅಪ್ರತೀಕಾರಂ ಯದಿ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಅಶಸ್ತ್ರಂ ಧಾರ್ತರಾಷ್ಟ್ರಾರಣೇ ಹನ್ಯುಃ ತನ್ಮೇ ಕ್ಷೇಮತರಂ ಭವೇತ್. ಯದಿ ಮಾಂ ಅಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರಾರಣೇ ಹನ್ಯುಃ ತನ್ಮೇ ಕ್ಷೇಮತರಂ ಭವೇತ್. ಯದಿ ಮಾಂ ಅಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರಾರಣೇ ಹನ್ಯುಃ ತನ್ಮೇ ಕ್ಷೇಮತರಂ ಭವೇತ್. ಯದಿ ಮಾಮ ಪ್ರತೀಕಾರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರಾರಣೇ ಹನ್ಯುಃ ಯದಿ ಮಾಂ ಅಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರಾರಣೇ ಹನ್ಯುಃ ತನ್ಮೇ ಕ್ಷೇಮತರಂ ಭವೇತ್. ಯದಿ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ತನ್ಮೇ ಕ್ಷೇಮತರಂ ಭವೇತ್. ನೆಕ್ಸ್ಟ್ ಶ್ಲೋಕ ಇದು ಈ ಅಧ್ಯಾಯಕ್ಕೆ ಕೊನೆ ಶ್ಲೋಕ ಇದು. ಸಂಜಯ ಹೇಳ್ತಾನೆ, ಏವಂ ಮುಕ್ತ್ವಾರ್ಜುನ ಸಂಖ್ಯೈ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಸಂಜಯ ಉವಾಚ ಏವಂ ಮುಕ್ತ್ವಾರ್ಜುನ ಸಂಖ್ಯೈಃ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಅನುವಾದ ಏನ್ ಹೇಳುತ್ತೆ? ಸಂಜಯನು ಹೇಳಿದನು, ರಣಭೂಮಿಯಲ್ಲಿ ಅರ್ಜುನನು ಹೀಗೆ ಹೇಳಿ ತನ್ನ ಬಿಲ್ಲು ಬಾಣಗಳನ್ನು ಬದಿಗಿಟ್ಟು ದುಃಖ ಪರವಶನಾಗಿ ರಥದಲ್ಲಿ ಕುಳಿತುಕೊಂಡನು. ಸಂಜಯ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ. ಈ ತರ ಎಲ್ಲ ಹೇಳ್ಬಿಟ್ಟು ಅರ್ಜುನ ಗೋಳಾಡ್ಕೊಂಡು ಈ ತರ ಹೇಳ್ತಾ ಇದ್ದಾನೆ, ನಾನು ಎಲ್ಲ ತನ್ನ ಬಿಲ್ಲು ಬಾಣನೆಲ್ಲ ಒಂದ್ ಸೈಡ್ಗೆ ಇಟ್ಬಿಟ್ಟು ದುಃಖ ಪರವಶನಾಗಿ ರಥದಲ್ಲಿ ಕೂತ್ಕೊಂಡ್ಬಿಟ್ಟ, ಸುಮ್ಮನೆ ಕೂತ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಸಂಜಯ ಉವಾಚ ಏವಂ ಉಕ್ತ್ವಾರ್ಜುನ ಸಂಖ್ಯೈ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಏವಂ ಉಕ್ತ್ವಾರ್ಜುನ ಸಂಖ್ಯೈ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಏವಂ ಉಕ್ತ್ವಾರ್ಜುನ ಸಂಖ್ಯೈ ರಥೋಪಸ್ಥ ಉಪಾವಿಶತ್
विसृज्य सशरं चापं शोकसंविघ्नमानसः एवमुक्त्वा अर्जुनः सङ्ख्ये रथोपस्थ उपाविशत् विसृज्य सशरं चापं शोकसंविघ्नमानसः ಹರೇ ಕೃಷ್ಣ. ಮಾತಾಜಿ ಹೇಳಿಸಿ. ಹರೇ ಕೃಷ್ಣ ಮಾತಾಜಿ. ಅಕ್ಷತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಯದಿ ಮಾಮ ಪ್ರತೀಕಾರಂ ಅಶಸ್ಯ. ಹರೇ ಕೃಷ್ಣ ಭಕ್ತಿ ಕೇಳ್ತಿಲ್ಲ ಮಾತಾಜಿ? ಕೇಳಿಸ್ತಿದೆ, ಹೇಳಿ ಹೇಳಿ. ಹರೇ ಕೃಷ್ಣ. ಯದೇ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪ್ರಾಣತ ರಾಷ್ಟ್ರಾರಣ್ಯೇ ಹನ್ಯೆ ತನ್ಮೇ ಕ್ಷೇಮಿತರಂ ಭವೇತ್. ಎರಡನೇ ಲೈನು ಶಸ್ತ್ರಪಾಣಯಃ, ಅಶಸ್ತ್ರಂ ಶಸ್ತ್ರಪಾಣಯಃ. ಆಮೇಲೆ ದಾತ್ರ ರಾಷ್ಟ್ರ ರಣೇ ಹನ್ಯುಃ ತನ್ಮೇ ದಾತ ರಾಷ್ಟ್ರ ರಣೇ ಹನ್ಯಂ ಹನ್ಯುಃ ಹನ್ಯುಃ ಎರಡು ಸಣ್ಣ ಹಕಾರ ಇದೆ. ತನ್ಮೇ ಕ್ಷೇಮಿತರಂ ಭವೇತ್. ಕ್ಷೇಮಿತರಂ ಭವೇತ್. ಕ್ಷೇಮಿ ಅಲ್ಲ ಮಾತಾಜಿ, ಕ್ಷೇಮ. ಕ್ಷೇಮತರಂ ಭವೇತ್. ಕ್ಷೇಮತರಂ ಭವೇತ್. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೇನೆ. ಶ್ಲೋಕ 45. ಯದಿ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರಾರಣೇ ಹನ್ಯುಃ ತನ್ಮೇ ಕ್ಷೇಮತರಂ ಭವೇತ್. ಧನ್ಯವಾದಗಳು. ಹರೇ ಕೃಷ್ಣ. ರವಿ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ರವಿ ಪ್ರಭುಜಿ. ಕೃಷ್ಣ ಮಾತಾಜಿ. ಮಾತಾಜಿ ನಾನು ಕೇಳಿಸ್ಕೊತಾ ಮಾತಾಜಿ, ಇವಾಗ ಓದಕ್ಕೆ ಆಗ್ತಿಲ್ಲ. ಸರಿ ಪ್ರಭು, ಸರಿ ಪ್ರಭು. ಭಾಗ್ಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹೇಳ್ತೀನಿ. ಯದಿ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ದಾತರಾಷ್ಟ್ರಾರಣೇ ಹನ್ಯುಂ ತನ್ಮೇ ಕ್ಷೇಮತರಂ ಭವೇತ್. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಯದಿ ಮಾಮ್ ಅಪ್ರತೀಕಾರಂ, ಅಲ್ಲಿ ಗ್ಯಾಪ್ ಬಿಡಬಾರ್ದು ನೀವು. ಯದಿ ಮಾಮ್ ಪ್ರತೀಕಾರಂ ಅಂತ ಹಂಗೆ ಹೇಳ್ಬಾರ್ದು. ಯದಿ ಮಾಮಪಿ ಪ್ರತೀಕಾರಂ. ಸರಿ ಹೋಯ್ತಾ ಮಾತಾಜಿ? ಯದಿ ಮಾಮ್ ಅಪ್ರತೀಕಾರಂ ಅಂತ ಹಂಗೆ ಹೇಳಿ. ಇಲ್ಲಾಂದ್ರೆ ಯದಿ ಮಾಮ್ ಅಪ್ರತೀಕಾರಂ ಅಂತ ಹೇಳಿ. ಯದಿ ಮಾಮ್ ಅಪ್ರತೀಕಾರಂ. ಸರಿ ಹೋಯ್ತಾ ಮಾತಾಜಿ? ಇನ್ ಸ್ವಲ್ಪ ಇಲ್ಲಿ ಒಂಚೂರು ಸಣ್ಣ ಮಿಸ್ಟೇಕ್. ನೆಕ್ಸ್ಟ್ ವಿನೋದ್ ಬೀದರ್ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ವಿನೋದ್ ಬೀದರ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. 46ನೇ ಶ್ಲೋಕ ಹೇಳಿ ಪ್ರಭು. ಸಂಜಯ ಉವಾಚ ಏವಂ ಉಕ್ತ್ವಾರ್ಜುನ ಸಂಖ್ಯೆ ರಥೋಪಸ್ಥ ಉಪವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಹರೇ ಕೃಷ್ಣ ಮಾತಾಜಿ. ಕರೆಕ್ಟ್. ಕರೆಕ್ಟ್ ಆಯ್ತಾ ಮಾತಾಜಿ? ಪೂಜಾರಿ ಮಾತಾಜಿ. ಸರಿ ಇತ್ತು ಪ್ರಭುಜಿ, ಸರಿ. ಲಲಿತಾ ಆರ್ ಪೂಜಾರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
हरे कृष्ण माताजी। यदि माम प्रीतिकारं प्रतिकारम् असस्त्रं शस्त्रपाणयः दार्तराष्ट्र रणे मन्यः तन्मे क्षेमतरं भवेत्। ರಣೆ 46ನೇ ಹನ್ಯುಹು ಶ್ಲೋಕ ಮಾತಾಜಿ. ಓದ್ಬೇಕಾಗಿತ್ತು ಇವರು ಮಾತಾಜಿ 45ನೇ ಹೋಗ್ಬಿಟ್ಟಿದ್ದಾರೆ. ಹೋಗ್ಲಿ ಬಿಡಿ ಪರವಾಗಿಲ್ಲ. ಸರಿ ರಣೆ ಮಾತಾಜಿ. ಹನ್ಯುಹು ಹನ್ಯುಹು. ಹರೇ ಕೃಷ್ಣ ಮಾತಾಜಿ 46 ಶ್ಲೋಕ. ಪರವಾಗಿಲ್ಲ ಮಾತಾಜಿ, ಇರ್ಲಿ ಬಿಡಿ ಪರವಾಗಿಲ್ಲ ಬಿಡಿ. ಇರ್ಲಿ ಬಿಡಿ ಮಾತಾಜಿ. ನಿರ್ಮಲಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ನಿರ್ಮಲಾ ಮಾತಾಜಿ ಹೇಳ್ತೀನಿ ಮಾತಾಜಿ. 46ನೇ ಶ್ಲೋಕ ಹೇಳಿ ಮಾತಾಜಿ. 46. ಶ್ಲೋಕ 46. ಸಂಜಯ ಉವಾಚ ಏವ ಮುಕ್ತಾರ್ಜುನ. ಮಾತಾಜಿ ಬೇರೆಯವರೆಲ್ಲ ಮ್ಯೂಟ್ ಅಲ್ಲಿರಿ. ಮ್ಯೂಟ್ ಅಲ್ಲಿರಿ ಎಲ್ಲರೂ. ಹೇಳ ಮಾತಾಜಿ. ಹೇಳಿ ಹೇಳಿ 46ನೇ ಶ್ಲೋಕ. ಸಂಜಯ ಉವಾಚ ಏವ ಮುಕ್ತಾರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶದ್ ವಿಸೃಜ್ಯ ಶಶರಂ ಚಾಪಂ ಶೋಕ ಸಂವಿಗ್ನ ಮಾನಸಃ. ವಿಸೃಜ್ಯ ಸಶರಂ ಚಾಪಂ ವಿಸೃಜ್ಯ ಶಶರಂ ಚಾಪಂ ಶೋಕ ಸಂವಿಗ್ನ ಮಾನಸಃ. ಸರಿ ಇತ್ತು ಮಾತಾಜಿ. ಮೂರ್ ಜನ ಆದ್ರು ಮಾತಾಜಿ. ಈ ಅಧ್ಯಾಯ ಮುಗೀತು. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಇವೆರಡು ಶ್ಲೋಕ ಹೇಳ್ತಾ ಬನ್ನಿ. ಯಾರ್ಯಾರು ಹೇಳಿದ್ದೆ ಇದು ಹೇಳ್ಸೋರ್ ಇದಾರೆ ಮಾತಾಜಿ, ಅವ್ರನ್ನೇ ಹೇಳಿಸ್ಲಾ? ನೀವು ಹೇಳಿ ಮಾತಾಜಿ. ನಂದಿನಿ ಮಾತಾಜಿ. ಸೆಂಟ್ರಲ್ ಯಾರು ಮಾತಾಡ್ಬೇಡಿ. ಹರೇ ಕೃಷ್ಣ ಮ್ಯೂಟ್ ಮಾಡ್ಕೊಳ್ಳಿ. ಭಾಗ್ಯಲಕ್ಷ್ಮಿ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಪೂರ್ಣಿಮಾ ಮಾತಾಜಿ ಹೇಳ್ತೀನಿ. 45. 45ನೇದು ಹೇಳಿ ಮಾತಾಜಿ. ಮಾಮ ಪ್ರತೀಕಾರಂ ಅಶಸ್ತ್ರಂ ಶಾಸ್ತ್ರ ಪ್ರಾಣಯಃ ಧಾರ್ತರಾಷ್ಟ್ರಾರಣೆ ಹನ್ಯುಃ ತನ್ಮೇ ಕ್ಷೇಮತರಂ ಭವೇತ್. ಶ್ಲೋಕ ಹೇಳಿ ಮಾತಾಜಿ ಇನ್ನೊಂದ್ಸರಿ. ಯದಿ ಮಾಮ ಪ್ರತೀಕಾರಂ. ಪ್ರತೀಕಾರಂ ಅಂತ ಸೆಪರೇಟ್ ಹೇಳ್ಬಾರ್ದು. ಯದಿ ಮಾಂ ಅಪ್ರತೀಕಾರಂ ಅಂತ ಹೇಳಿ, ಇಲ್ಲಾರೆ ಯದಿ ಅಪ್ರತೀಕಾರಂ ಅಂತ ಹೇಳಿ. ಯದಿ ಮಾಮ ಅಪ್ರತೀಕಾರಂ. ಯದಿ ಮಾಮ ಪ್ರತೀಕಾರಂ ಅನ್ನಿ, ಇಲ್ಲಾರೆ ಯದಿ ಮಾಂ ಅಪ್ರತೀಕಾರಂ ಅನ್ನಿ. ಯದಿ ಮಾಮ ಪ್ರತೀಕಾರಂ. ಸರಿ. ರಾಜೇಶ್ವರಿ ಮಾತಾಜಿ ಹರೇ ಕೃಷ್ಣ. ಒಬ್ಬೊಬ್ರು ಒಂದೊಂದೇ ಶ್ಲೋಕ ಮಾತಾಜಿ. ರಾಜೇಶ್ವರಿ ಮಾತಾಜಿ 45ನೇ ಶ್ಲೋಕನೇ ಹೇಳಿ ಮಾತಾಜಿ. ಓಕೆ ಮಾತಾಜಿ. ಯದಿ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರಾರಣೆ ಹನ್ಯುಃ ತನ್ಮೇ ಕ್ಷೇಮತರಂ ಭವೇತ್. ಹರೇ ಕೃಷ್ಣ ಮಾತಾಜಿ. ಸರಿ ಬಂತ ಮಾತಾಜಿ? ಸರಿ ಇತ್ತು ಸರಿ. ಥ್ಯಾಂಕ್ ಯು. ರೇಖಾ ವಿಜಯ್ ಕುಮಾರ್ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ರೇಣುಕಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 45. ಯದಿ ಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರಾರಣೆ ಹನ್ಯುಃ ತನ್ಮೇ ಕ್ಷೇಮತರಂ ಭವೇತ್. ಮಾತಾಜಿ ಧಾರ್ತ ರಾಷ್ಟ್ರ ರಣೆ ಹನ್ಯುಹು. ಧಾರ್ತ ಆಮೇಲೆ ಇಲ್ಲಿ ಹನ್ಯುಹು ಬರ್ಬೇಕು. ಅದೆರಡು ಸರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ರೇಖಾ ಹೇಳ ಮಾತಾಜಿ. ಹೇಳಿ ಮಾತಾಜಿ. ಇದು ನೀವು 46ನೇ ಶ್ಲೋಕ ಹೇಳಿ ಮಾತಾಜಿ. ಮಾತಾಜಿ ಸರಿ ಮಾತಾಜಿ. ಸಂಜಯ ಉವಾಚ ಏವ ಮುಕ್ತ್ವಾರ್ಜುನ ಸಾಂಖ್ಯೇ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಶಶರಂ ಚಾಪಂ ಶೋಕ ಸಂವಿಗ್ನ ಮಾನಸಃ. ಮೊದಲನೇ ಸಂಖ್ಯೆ ಅದು ಸಾಂಖ್ಯ ಇಲ್ಲ ಸಂಖ್ಯೆ. ಓಕೆ ಸಂಖ್ಯೆ. ಓಕೆ ಸರಿ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶಶಿಕಲಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಶಶಿಕಲಾ ಮಾತಾಜಿ. ಶಿವಗಂಗಾ ಮಾತಾಜಿ ಹರೇ ಕೃಷ್ಣ.
ಸಂಜಯ ಉವಾಚ ಏವಮುಕ್ತ್ವಾರ್ಜುನ ಸಂಖ್ಯೆ ರಥೋಪಸ್ಥಾ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಹರೇ ಕೃಷ್ಣ. ಶರೀಶ್ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಶರೀಶ್ ಪ್ರಭು. ಯಾರೋ ವಿವೋ ಎಕ್ಸ್ 300 ಪ್ರೋ ಅಂತ ಇದೆ. ಹರೇ ಕೃಷ್ಣ. ಇವರು ವಿಜಯಲಕ್ಷ್ಮಿ ಮಾತಾಜಿ, ನೀವು ಹ್ಯಾಂಡ್ ರೈಸ್ ಮಾಡದಿರಿದ್ರೆ ಕೆಳಗಡೆ ಇರ್ತೀರಾ. ನೀವು ಹ್ಯಾಂಡ್ ರೈಸ್ ಮಾಡಿ ಮೇಲೆ ಇದ್ರೆ ನಾನ್ ಮೇಲೆ ಇರೋರ್ನೆಲ್ಲ ಓದಿಸಿರ್ತೀನಲ್ಲ, ನೀವು ಸಿಕ್ಕಲ್ಲ. ಆಮೇಲೆ ನೀವ್ ಹ್ಯಾಂಡ್ ರೈಸ್ ಮಾಡ್ಬೇಡಿ. ಅವಾಗಿಂದ ನನ್ನ ಹೆಸರು ಕರಿತಾನೆ ಇಲ್ಲ, ಅದಕ್ಕೆ ಮಾತಾಜಿ ಹೇಳಿದ್ರಲ್ಲ. ನಾನ್ ಲಾಸ್ಟ್ ಅಲ್ಲಿ ಕೂಗುದ್ನಲ್ಲ, ಮೂರ್ ಜನ ಕೂಗ್ಸುದ್ನಲ್ಲ, ಹೇಳಿಸಿದ್ನಲ್ಲ ಮಾತಾಜಿ. ಮತ್ತೆ ಇವಾಗ ಹೇಳಿದ್ರಲ್ಲ, ಇದು ಲೆಸನ್ ಇದು ಕ್ಲೋಸ್ ಆಯ್ತು, ಹೇಳ್ಸೋರಿದ್ರೆ ಹೇಳಿಸ್ರಿ ಅಂತ. ಅವಾಗ ಆತರ ಅಲ್ಲ ಮಾತಾಜಿ, ಇದಾರೆ, ನಾನು ಕೊನೆಯಲ್ಲಿ ಇದಾರೆ, ಅವ್ರನ್ನ ಓದಿಸ್ತಾ ಇದ್ದೀನಲ್ಲ. ಹೇಳಿ ಮಾತಾಜಿ, ಇವಾಗ ನೀವ್ ಹೇಳಿ. ವಿಜಯಲಕ್ಷ್ಮಿ 46ನೇ ಶ್ಲೋಕ ಹೇಳಿ ಮಾತಾಜಿ. ಶ್ಲೋಕ 46. ಸಂಜಯ ಉವಾಚ ಏವಮುಕ್ತ್ವಾರ್ಜುನ ಸಂಖ್ಯೆ ರಥೋಪಸ್ಥವುಪಾವಿಶತ್ ವಿಸೃಜ್ಯ ಶರಣಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಅದು ಸಶರಂ, ಶರಣಂ ಅಲ್ಲ, ವಿಸೃಜ್ಯ ಸಶರಂ ಚಾಪಂ. ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸಃ. ಓಕೆ, ಸರಿ. ಹರೇ ಕೃಷ್ಣ ಮಾತಾಜಿ. ಎಲ್ರದ್ದು ಆಯ್ತು ಮಾತಾಜಿ. ಇನ್ನೊಂದ್ಸಲ ಹೇಳ್ಸೋದಾ? ನೀವ್ ಹೇಳ್ಬಿಡಿ, ಕೊನೆಯಲ್ಲಿ ಇದನ್ನ ಮುಗ್ಸೋಣ. 2 ಶ್ಲೋಕನ ಹೇಳ್ಬಿಡ್ಲಾ ಮಾತಾಜಿ? ಹೇಳಿ, 2 ಹೇಳಿ. ಯದಿ ಮಾಮ ಪ್ರತೀಕಾರಂ ಅಶಾಸ್ತ್ರಂ ಶಸ್ತ್ರಪಾಣಯಃ ಧಾರ್ತರಾಷ್ಟ್ರಾರಣೇ ಹನ್ಯುಃ ತನ್ಮೇ ಕ್ಷೇಮತರಂ ಭವೇತ್. ಸಂಜಯ ಉವಾಚ ಏವಮುಕ್ತ್ವಾರ್ಜುನ ಸಂಖ್ಯೆ ರಥೋಪಸ್ಥಾ ಉಪಾವಿಶತ್ ವಿಸೃಜ್ಯ ಶಶರಂ ಚಾಪಂ ಶೋಕ ಸಂವಿಘ್ನ ಮಾನಸಾಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಇದು ಹೇಳೋಣ. ಓಂ ತತ್ಸದಿತಿ. ಓಂ ತತ್ಸದಿತಿ. ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೇ ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯಃ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಕೃಷ್ಣ ಹರೇ 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 ರಾಮ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ. ಇವತ್ತಿಗೆ ಮೊದಲನೇ ಅಧ್ಯಾಯ ಮುಗಿತು. ನಾಳೆ ಮೊದಲನೇ ಅಧ್ಯಾಯ ಫುಲ್ ರಿವೈಸ್ ಮಾಡೋಣ ಮಾತಾಜಿ. ಅಟೆಂಡೆನ್ಸ್ ಹಾಕಿದೀನಿ ಮಾತಾಜಿ. ಎಲ್ಲಾರು ಅಟೆಂಡೆನ್ಸ್ ಹಾಕಿದ್ರ ಅಂತ ಕೇಳಿ ಮಾತಾಜಿ. ಎಲ್ಲಾರು ಅಟೆಂಡೆನ್ಸ್ ಹಾಕ್ಬಿಡಿ. ಅಟೆಂಡೆನ್ಸ್ ಬಂದಿಲ್ಲ ಮಾತಾಜಿ. ಇನ್ನೊಂದ್ಸಲಿ ಮಾತಾಜಿ, ಇನ್ನೊಮ್ಮೆ ಹಾಕ್ತೀನಿ ಮಾತಾಜಿ. ಎಲ್ಲ ನಾಳೆ 2ನೇ ಅಧ್ಯಾಯ, ನಾಳೆ ಮೊದಲನೇ ಅಧ್ಯಾಯ ರಿವೈಸ್ ಮಾಡೋಣ. ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ಸರಿ ಮಾತಾಜಿ. ನಾಳೆ ಫುಲ್ ರಿವೈಸ್ ಮಾಡ್ಬಿಟ್ಟು ಆಮೇಲೆ 2ನೇ ಅಧ್ಯಾಯಕ್ಕೆ ಹೋಗೋಣ. ಹರೇ ಕೃಷ್ಣ. ಹರಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಟೆಂಡೆನ್ಸ್ ಹಾಕಿದೀನಿ, ಬಂದಿದ್ಯಾ? ಬಂತು ಮಾತಾಜಿ, ಬಂದಿದೆ ನೋಡಿ. ಅಟೆಂಡೆನ್ಸ್ ಲಿಂಕ್ ಬಂದಿದೆ ಈಗ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ
ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಎಲ್ಲ ಭಕ್ತಾದಿಗಳಿಗೆ ಅನಂತ ನಮಸ್ಕಾರಗಳು. ಎಲ್ಲರಿಗೂ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅಟೆಂಡೆನ್ಸ್ ಹಾಕಿದ್ದೀರಾ? ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಧನ್ಯವಾದ. ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಮಾತಾಜಿ ಒಂದ್ ನಿಮಿಷ. ಹಾ ಹೇಳಿ. ಇದು ಲಾಸ್ಟ್ ಅಲ್ಲಿ ಇದು ಲೆಸನ್ ಕಂಪ್ಲೀಟ್ ಆಯ್ತಲ್ಲ ಮಾತಾಜಿ, ಅವಾಗ ಒಂದ್ ಶ್ಲೋಕ ಹೇಳಿದ್ರಲ್ಲ, ಅದು ಈ ಇದ್ರಲ್ಲಿ ಇಲ್ಲ ಮಾತಾಜಿ. ಯಥಾರೂಪ ಬುಕ್ಕೆ ತಗೊಂಡಿರೋದ್ ನಾನು. ಆ ಬುಕ್ ಅಲ್ಲಿ ಇಲ್ಲ ಮಾತಾಜಿ. ಇದು ನಮ್ದು PDF ಹಾಕಿದ್ದಾರೆ. PDF ಹಾಕಿಲ್ವಾ ಗ್ರೂಪ್ ಅಲ್ಲಿ? PDF ಹಾಕಿದ್ರೆ ಮಾತಾಜಿ, ಅದೇ ಬಂತು. ಅದ್ರೊಳಗಿದೆ PDF ಮಾತಾಜಿ ಅದು ಲಾಸ್ಟ್ ಅವರು ಬೇರೆ ತರ ಹಾಕಿದ್ದಾರೆ ಅಷ್ಟೇನೆ. ಅದೇ ವಿಷಯನೇ ಬೇರೆ ತರ ಹಾಕಿದ್ದಾರೆ. ಇಲ್ಲ, ಅದು ಶ್ಲೋಕ ಯಾವ್ದು ಇಲ್ಲ ಮಾತಾಜಿ, ಅದಕ್ಕೆ ಕೇಳ್ದೆ. ಅದಿದೆ ಮಾತಾಜಿ, ಅದು ಶ್ಲೋಕ ಅಲ್ಲ, ಕೊನೆಯಲ್ಲಿ ಅದು ವಿದಾಯ ಆಯ್ತು ಅಂತ ಹೇಳೋದ್ ಮಾತಾಜಿ. ಆದ್ರೆ ಅಧ್ಯಾಯ ಅಧ್ಯಾಯ ಅರ್ಜುನ ವಿಷಾದ ಯೋಗ, ಎರಡನೇ ಅಧ್ಯಾಯಕ್ಕೆ ಸಾಂಖ್ಯ ಯೋಗ, ಆ ತರ ಒಂದೊಂದು ಅಧ್ಯಾಯಕ್ಕೆ ಒಂದೊಂದು ಹೆಸರಿದೆ ಮಾತಾಜಿ. ಅದು ಅಧ್ಯಾಯ ಮುಗಿಯುವಾಗ ಬರುತ್ತೆ. PDF ಅಲ್ಲಿ ಸಿಕ್ಕತ್ತೆ ನಿಮ್ಗೆ 46 ಶ್ಲೋಕ ಆದ್ಮೇಲೆ. PDF ಇದೆ ಮಾತಾಜಿ, ಕಳ್ಸಿದ್ದಾರೆ. ಅದ್ರಲ್ಲಿ ನೋಡಿ ಮಾತಾಜಿ, ಸಿಕ್ಕತ್ತೆ. ಅದ್ರಲ್ಲಿ ಇರುತ್ತೆ ನೋಡಿ ಮಾತಾಜಿ. ಬುಕ್ ಅಲ್ಲಿ ಭಕ್ತಿ ವೇದಾಂತ ಭಾವಾರ್ಥ ಇಲ್ಲಿಗೆ ಮುಗೀತು ಅಂತ ಬುಕ್ ಅಲ್ಲಿ ಲಾಸ್ಟ್ ಹಂಗೆ ಕೊಟ್ಟಿರೋದು. ಹೌದು, ಬುಕ್ ಅಲ್ಲಿ ಅದೇ ತರ ಮಾತಾಜಿ ಕೊಡೋದು. ಇದು ಶ್ಲೋಕಗಳು PDF ಅಲ್ಲಿ ಈ ತರ ರಿಸೈಟ್ ಮಾಡ್ಬೇಕು. ನಾವು ರಿಸೈಟ್ ಮಾಡುವಾಗ ಈ ತರ ರಿಸೈಟ್ ಮಾಡ್ಬೇಕು. ಒಂದೊಂದು ಅಧ್ಯಾಯನು ಈ ತರ ಹೇಳ್ಬೇಕು ಮಾತಾಜಿ. ಮುಕ್ತಾಯ ಇದೆ ಮಾತಾಜಿ, ಹೇಳ್ಬೇಕು. ಎಲ್ಲ ಪ್ರಾಕ್ಟೀಸ್ ಮಾಡಿ ಬನ್ನಿ, ನಾಳೆ ರಿವೈಸ್ ಮಾಡೋಣ. ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ಏನಾದ್ರು ಡೌಟ್ಸ್ ಇದ್ರೆ ನಾಳೆ ಕೇಳಿ. ಹೌದು, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ರಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಎಂಡ್ ಮಾಡ್ಲಾ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ.